ಹೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದಲ್ಲಿ ಈ ದಿವಸ ನಾವು ಮಾತನಾಡಲಿಕ್ಕಿದ್ದೇವೆ ವಿಶ್ವ ಹೃದಯದ ದಿನ. ಹೃದಯ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಒಂದು ಹೃದಯ ಇರ್ತದೆ. ಆ ಹೃದಯದ ಬಗ್ಗೆ ನಮಗೆ ಕಾಳಜಿ ಬೇಕಾಗಿರ್ತದೆ. ಯಾವ ರೀತಿಯಲ್ಲಿ ಕಾಳಜಿ ವಹಿಸಬೇಕು, ಏನು ಮಾಡಬೇಕು ಎನ್ನುವ ಬಗ್ಗೆ ಈ ಮಾಹಿತಿ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಸುರಕ್ಷಾ ದಂತ ವೈದ್ಯಾಲಯದಲ್ಲಿ ಖ್ಯಾತ ದಂತ ವೈದ್ಯರಾಗಿ, ಒಬ್ಬ ಒಳ್ಳೆಯ ಬರಹಗಾರರಾಗಿ, ಚಿಂತನೆಗಾರರಾಗಿ ಇವರು ನಮಗೆಲ್ಲರಿಗೂ ಪರಿಚಿತರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ. ವಿಶ್ವ ಹೃದಯದ ದಿನ ಆಚರಣೆಯಾಗುತ್ತಾ ಇದೆ. ಈಗ ವಿಶ್ವ ಹೃದಯದ ದಿನ ಅಂತ ಹೇಳುವಾಗ ಯಾಕೆ ಈ ದಿನ ಆಚರಣೆಯಾಗುತ್ತಾ ಇದೆ? ನೋಡಿ, ಪ್ರತಿಯೊಂದು ವಿಷಯಕ್ಕೂ ಸಹ ನಾವು ವರ್ಷದಲ್ಲಿ ಒಂದು ದಿನ ಇಟ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ, ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ವೈದ್ಯರು ಸಮಾಜದಲ್ಲಿ ಮಾಡ್ತಾ ಇರುವಂಥದ್ದು. ವಿಶ್ವ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅಂತ ನಾವು ಹೇಳ್ತೇವೆ, ಅದು 10 ಪ್ರಿವೆಂಟೇಬಲ್ ಡಿಸೀಸ್, ತಡೆಗಟ್ಟಬಹುದಾದಂತಹ ಮಾರಣಾಂತಿಕ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ, ಅದು ಮಲೇರಿಯಾ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್, ಹೃದಯ ಸಂಬಂಧಿ ರೋಗ ಇರ್ಬೋದು, ಇಂತಹ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ 10 ರೋಗಗಳನ್ನು ಐಡೆಂಟಿಫೈ ಮಾಡಿ ಸೆಪ್ಟೆಂಬರ್ 21ರಂದು ವಿಶ್ವದಾದ್ಯಂತ ಹೃದಯದ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ವಿಶ್ವ ಹೃದಯ ದಿನ, ಇರುವುದೊಂದೇ ಹೃದಯ ಜೋಪಾನವಾಗಿ ಇಟ್ಟುಕೊಳ್ಳಿ ಅಂತ ಹೇಳೋ ಒಂದು ಥೀಮ್ ಇಟ್ಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಉದ್ದೇಶ ಇಷ್ಟೇ, ಜಗತ್ತಿನಲ್ಲಿ ತಡೆಗಟ್ಟಬಹುದಾದಂತಹ ರೋಗಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ರೋಗ ಅಂದರೆ ಹೃದಯ ರೋಗ. 100ಕ್ಕೆ 90% ಹೃದಯ ಸಂಬಂಧಿ ರೋಗಗಳನ್ನು ತಡೆಗಟ್ಟಬಹುದು. ನಾವು ಏನು ಕಂಜೆನೆಟಲ್ ಡಿಸೀಸ್ ಅಂತ ಹೇಳ್ತೇವೆ, ಹುಟ್ಟುವಾಗಲೇ ಬರುವಂತಹ ಹೃದಯ ನ್ಯೂನ್ಯತೆಗಳನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ನಾವೇನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ, ಹೃದಯ ಸಂಬಂಧಿ ಹೆಚ್ಚಿನ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಪ್ರಿವೆಂಟೇಬಲ್ ಡಿಸೀಸ್ 90% ಹೃದಯ ರೋಗಗಳನ್ನು ತಡೆಗಟ್ಟಬಹುದು. ಜನರಲಿ ರೋಗದ ಯಾಕೆ ರೋಗ ಬರ್ತದೆ, ಹೇಗೆ ಬರ್ತದೆ, ಏನು ಮಾಡಿದರೆ ರೋಗವನ್ನು ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಬೇಕಾಗಿ ಈ 10 ಮೇಜರ್ ಡಿಸೀಸ್ಗಳಲ್ಲಿ ನಾವು ಒಂದೊಂದು ದಿನ ಇಟ್ಕೊಂಡು ಒಂದೊಂದು ಥೀಮನ್ನು ಇಟ್ಕೊಂಡು ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸ್ಟ್ಯಾಟಿಸ್ಟಿಕ್ಸ್, ಅಂಕಿಅಂಶಗಳ ಪ್ರಕಾರ ಕ್ಯಾನ್ಸರ್, ಮಲೇರಿಯಾ, ಏಡ್ಸ್ ಈ 3 ರೋಗಗಳನ್ನು ಒಟ್ಟು ಸೇರಿಸಿರಿಗೆ ಎಷ್ಟು ಮರಣ ಆಗ್ತದೆ, ಅದಕ್ಕಿಂತಲೂ ಜಾಸ್ತಿ ಮರಣ ನಮ್ಮ ಹೃದಯ ಸಂಬಂಧಿ ರೋಗಗಳಲ್ಲಿ ಆಗುವಂಥದ್ದು. ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಈಸ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗುವಂತಹ ಮರಣ ಅತ್ಯಂತ ಹೆಚ್ಚು. ಒಂದು ಸಂತಸದ ವಿಚಾರ ಅಂದರೆ ಈ ಹೆಚ್ಚಿನ ರೋಗಗಳನ್ನು ನಾವು ತಡೆಗಟ್ಟಬಹುದು. ಈ ನಿಟ್ಟಿನಲ್ಲಿ ನಾವು ವಿಶೇಷವಾದಂತಹ ಜಾಗೃತಿ ಮೂಡಿಸುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಸೆಪ್ಟೆಂಬರ್ 29ರಂದು ವಿಶ್ವದಾದ್ಯಂತ ಏನು ನಾವು ಹೃದಯದ ನಡಿಗೆ ಅಂತ ಏನು ಹೇಳ್ತೇವೆ, ಭಾರತದಾದ್ಯಂತ ಕಾರ್ಯಕ್ರಮಗಳು ಮಾಡ್ತದೆ. ಉಚಿತ ಹೃದಯ ತಪಾಸಣಾ ಶಿಬಿರಗಳು, ಹೃದಯ ರೋಗ ನಿವಾರಣಾ ಶಿಬಿರಗಳು ಮತ್ತು ಹೃದಯದ ನಡಿಗೆ ಅಂತ ಹೇಳಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ನಾವು ಜನರಿಗೆ ಒಂದು ರೀತಿ ಯಾವ ಕಾರಣದಿಂದ ರೋಗ ಬರ್ತದೆ ಅನ್ನೋದನ್ನು ಮಾಹಿತಿ ನೀಡಿ ಜನರಿಗೆ ಯಾವ ರೀತಿಯ ಜೀವನ ಶೈಲಿ ಮಾಡ್ಕೋಬೇಕು, ಯಾವ ರೀತಿಯ ಆಹಾರ ಸೇವಿಸಬೇಕು, ಯಾವ ರೀತಿ ಮಾಡಿದರೆ ರೋಗವನ್ನು ತಡೆಗಟ್ಟಬಹುದು ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ದಿನ ನಮಗೆಲ್ಲ ಬಹಳ ಇಂಪಾರ್ಟೆಂಟ್ ಆದಂಥ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವಿಶ್ವದ ಹೃದಯದ ದಿನ ಅಂತ ಹೇಳುವಾಗ ಯಾಕೆ ಆಚರಣೆ ಆಗ್ತದೆ ಅಂತ ಹೇಳಿ ಗೊತ್ತಾಯ್ತು. ಯಾವಾಗಿನಿಂದ ಇದು ಸಾಧಾರಣ ಆಚರಣೆಗೆ? 2000 ಇಸವಿನಿಂದ ಈ 10 ಮೇಜರ್ ಡಿಸೀಸ್ ನಾವು ಏನು ಹೇಳಿದ್ದೀವಿ, ಈ ಎಲ್ಲ ರೋಗಗಳ ಬಗ್ಗೆ ಈ ಆಚರಣೆಯನ್ನು ಜಾರಿಗೆ ತರಲಾಯಿತು. ಪ್ರತಿ ವರ್ಷ ಈ ದಿನದಂದು ಬಹುಶಃ ಮಂಗಳೂರಿನಲ್ಲಿ ಸಹ ಹೃದಯದ ನಡಿಗೆ ಅಂತ ಹೇಳಿ, ಯಾಕೆಂದರೆ ಬಿರುಸು ನಡಿಗೆ ಅಂತ ನಾವು ಹೇಳ್ತೇವೆ, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೇವೆ. ಬ್ರಿಸ್ಕ್ ವಾಕಿಂಗ್ ಮಾಡುವುದರಿಂದ 50% ಹೃದಯಾಘಾತವನ್ನು ತಡೆಗಟ್ಟಬಹುದು ಅಂತ ಹೇಳಿ ದಿನಕ್ಕೆ 60ರಿಂದ 70 ನಿಮಿಷಗಳ ಬ್ರಿಸ್ಕ್ ವಾಕಿಂಗ್ ಪ್ರಿವೆಂಟ್ಸ್ ಹಾರ್ಟ್ ಡಿಸೀಸ್ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಈ ರೀತಿ ಅದೇ ದಿವಸ ಬಿರುಸು ನಡಿಗೆ ಮಾಡಿ ಜನರಿಗೆ ನೋಡಿ ಈ ಥರ ಮಾಡಿದರೆ ಈ ರೋಗ ಬರುವುದಿಲ್ಲ, ರೋಗವನ್ನು ತಡೆಗಟ್ಟಬಹುದು ಅಂತೇಳೋ ಒಂದು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು, ಪುಟ್ಟ ಪ್ರಯತ್ನವನ್ನು ನಾವು ವರ್ಷ ಮಾಡ್ತಾ ಇದ್ದೇವೆ. 2002 ಇಸ್ವಿನಲ್ಲಿ ಆರಂಭವಾದ ಇವತ್ತು 18ನೇ ವರ್ಷಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಮೋಟಿವೇಟ್ ಮಾಡ್ತಾ ಇದ್ದೇವೆ. ನೀವು ಸಹ ನಮ್ಮ ಜೊತೆ ಬನ್ನಿ, ನಮ್ಮ ಜೊತೆ ನಡೀರಿ,
ಆಲಸ್ಯವನ್ನು ಬಿಟ್ಟು ಬಿಡಿ, ರೋಗವನ್ನು ತಡೆದು ಕಟ್ಟೋಣ ಅಂತ ಹೇಳುವ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಮಾಡುವುದರಿಂದ ಪರಿಣಾಮಕಾರಿ ಸಂದೇಶ ನೀಡಿದಾಗ ಆಗ್ತದೆ. ಖಂಡಿತವಾಗಿ ಸಹ ಜನರಿಗೆ ನಮ್ಮ ಲೈಫ್ ಸ್ಟೈಲ್ ಏನಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿದೆ, ಕೂತುಣ್ಣವನಿಗೆ ತಾನು ಹೇಳಿದ್ವಿ ನಾವು ಬರುವಂಥ ರೋಗಗಳು, ಈಗ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಗಳು ಇರೋದು, ಈ 3 ರೋಗಗಳು ನಮ್ಮ ಜೀವನ ಶೈಲಿಗೆ ನೇರವಾದಂಥ ಒಂದು ಕನೆಕ್ಷನ್ ಇದೆ, ನೇರವಾದಂಥ ಕನೆಕ್ಷನ್. ನಾವು ಸೋಮಾರಿಗಳಾದಷ್ಟು, ಆಲಸಿಗಳಾದಷ್ಟು ಈ ರೋಗ ಬರುವ ಸಾಧ್ಯತೆಗಳು ಜಾಸ್ತಿ. ಸೋಮಾರಿತನಕ್ಕೂ ಹೃದಯ ಸಂಬಂಧಿ ರೋಗಕ್ಕೂ ನೇರವಾದಂಥ ಸಂಬಂಧ ಇದೆ. ಹಾಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಈ ಕಾರಣದಿಂದ ನಾವು ಹೆಚ್ಚು ಜಾಗೃತರಾಗಬೇಕು, ಜನರು ಹೆಚ್ಚು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೃದಯ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಹೃದಯ ಇದೆ, ಹೃದಯ ಶ್ರೀಮಂತಿಕೆ ಅಂತ ಹೇಳ್ತೇವೆ. ಪ್ರತಿಯೊಂದು ಇದಕ್ಕೂ ಭಾವನಾತ್ಮಕವಾಗಿ ಹೃದಯವನ್ನು ನಾವು ಜೋಡಿಸ್ತೇವೆ. ಆದರೆ ಈ ಹೃದಯವನ್ನು ನಾವು ಹೇಗೆ ಕಾಪಾಡಿಕೊಳ್ತೇವೆ? ಹೃದಯ ಅಂದರೆ ಏನು? ಅದು ಹೇಗೆ ಕಾರ್ಯಾಚರಿಸ್ತದೆ? ನೋಡಿ, ಹೃದಯ ನಾವು ಮಾತಾಡುವಾಗೆಲ್ಲ ಆಯನ ಹಾರ್ಟ್ ಭಾರಿ ಮಲ್ಲ ಅಂತೇಳಿ, ಅಂದರೆ ಹೃದಯವಂತ ಮನುಷ್ಯ ಅಂತ ಹೇಳ್ತೇವೆ. ಪ್ರತಿಯೊಂದಕ್ಕೂ ಹೃದಯವನ್ನು ಜೋಡಿಸ್ತೇವೆ. ಅದರಲ್ಲೂ ಕವಿ ಹೃದಯ ಅಂತ ಹೇಳಿದರೆ, ಅವರಿಗೆ ಹೃದಯ ಅಂತ ಹೇಳಿದರೆ ಆಯಿತು, ಎಲ್ಲದಕ್ಕೂ ಹೃದಯ. ಭಾವನಾತ್ಮಕವಾಗಿ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ಹೃದಯಕ್ಕೆ ಹೋಲಿಸ್ತೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ಹೃದಯಕ್ಕೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಆಗೋದು ನಮ್ಮ ಹೃದಯಗಳ ಮುಖಾಂತರ, ನಮ್ಮ ಜ್ಞಾನ ಏನಿದ್ರು ಮೆದುಳಿನ ಮುಖಾಂತರ. ಸೊ ನಾವು ಡಿಸಿಷನ್ ತಗೊಂಡು ಮಾತಿದೆ, ಡಿಸಿಷನ್ ತಗೊಳ್ಳುವಾಗ ನಾವು ಹೃದಯವನ್ನು ಕೇಳಬಾರ್ದು, ಮನಸ್ಸನ್ನು ಕೇಳಬೇಕು. ಈ ಹೃದಯ ಅನ್ನೋದು ಬಹಳ ಒಂದು ಚಿಕ್ಕ ಪುಟ್ಟವಾದಂಥ ಅಂಗ. ಕೇವಲ 350ರಿಂದ 500 ಗ್ರಾಮ್ನಷ್ಟು ಇರುವಂಥ ಚಿಕ್ಕ ಒಂದು ಮುಷ್ಟಿಯ ಗಾತ್ರದಂಥ, ಹೇಳುವಾಗ ಒಂದು ಮುಷ್ಟಿ ಗಾತ್ರದ ಒಂದು ಅಂಗ. ನಮ್ಮ ನಿರಂತರವಾಗಿ ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಗಳಿದೆ, ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಅಥವಾ ಹಾರ್ಟ್ ಇರ್ಬೋದು. ದಿನದ 24 ಗಂಟೆಗಳ ಕಾಲವು, ವರ್ಷದ 365 ದಿನಗಳ ಕಾಲವು, ಜೀವಮಾನ ಇಡೀ ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾಗಿ ಕೆಲಸ ಮಾಡ್ತಿರುವಂಥ ಅಂಗ ಅಂದರೆ ಹಾರ್ಟ್, ಕಿಡ್ನಿ ಮತ್ತು ನಮ್ಮ ಬ್ರೈನ್. ನಿರಂತರವಾಗಿ ಜೀವಕೋಶಗಳಿಗೆ ರಕ್ತದ ಸಪ್ಲೈ ಆಗಬೇಕು, ರಕ್ತದ ಮುಖಾಂತರ ಆಮ್ಲಜನಕಗಳು ಸಪ್ಲೈ ಆಗಬೇಕು. ಅದು ಆಗಲಿಲ್ಲ ಅಂತೇಳಿ ಆದರೆ ಜೀವಕೋಶಗಳು ಸತ್ತು ಹೋಗ್ತದೆ. ನಮ್ಮ ಬ್ರೈನ್ ಏನಿದೆ, ನಿರಂತರವಾಗಿ ಆಮ್ಲಜನಕ 3 ನಿಮಿಷಕ್ಕಿಂತ ಜಾಸ್ತಿ ಬ್ರೈನಿಗೆ ರಕ್ತದ ಪೂರೈಕೆ ನಿಂತು ಹೋದರೆ ಬ್ರೈನ್ ಸೆಲ್ಗಳು ಸತ್ತು ಹೋಗ್ತದೆ. ಈ ನಿಟ್ಟಿನಲ್ಲಿ ಹೃದಯ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಅಂಗ. ನಮ್ಮ ಹೃದಯ 1 ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ತದೆ. ಪ್ರತಿ ಬಾರಿ ಬಡಿದುಕೊಳ್ಳಾಗ ಸಂಕುಚಿತವಾಗುವುದು, ವಿಕಸನ ಆಗುವುದು, ಅಂದರೆ ಹಾರ್ಟ್ ಬೀಟ್ ಅಂತ ನಾವು ಹೇಳ್ತೇವೆ. ಕಾಂಟ್ರಾಕ್ಷನ್ ಮತ್ತು ಎಕ್ಸ್ಪಾನ್ಷನ್ ಆಗುವಾಗ ಪ್ರತಿ ಸೆಕೆಂಡಿಗೆ 1 ಬಡಿತಕ್ಕೆ 70ರಿಂದ 80 ml ರಕ್ತ ಹೊರ ಹೋಗ್ತದೆ. 1 ನಿಮಿಷದಲ್ಲಿ 5 ಲೀಟರ್ನಷ್ಟು ರಕ್ತ ಹೃದಯದಿಂದ ಹೊರಗೆ ಹೋಗಿ ಬೇರೆ ಬೇರೆ ಅಂಗಾಂಗಗಳಿಗೆ ಸಪ್ಲೈ ಆಗುವಂಥದ್ದು. ಹೃದಯದಿಂದ ಹೊರಬಂದಂತಹ ರಕ್ತ ನಮ್ಮ ಬೇರೆ ಬೇರೆ ಅಂಗಗಳಿಗೆ, ಕೈಗಳಿಗೆ, ಕಾಲುಗಳಿಗೆ, ಕಿಡ್ನಿಗಳಿಗೆ, ಲಂಗ್ಸ್ಗಳಿಗೆ, ಲಿವರ್ಗಳಿಗೆ, ಬೇರೆ ಬೇರೆ ಅಂಗಗಳಿಗೆ ಹೋಗ್ತದೆ. ಅಲ್ಲಿ ಅದರ ಮುಖಾಂತರ ಜೀವಕೋಶಗಳಿಗೆ ಹೋಗ್ತದೆ. ಅಲ್ಲಿ ಆಮ್ಲಜನಕವನ್ನು, ನ್ಯೂಟ್ರಿಯೆಂಟ್ಸ್ಗಳನ್ನು ಜೀವಕೋಶಗಳಿಗೆ ಕೊಟ್ಟು ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡನ್ನು ತಕ್ಕೊಂಡು ಪುನಃ ಹಾರ್ಟಿಗೆ ಬಂದು ಪುನಃ ಲಂಗ್ಸ್ಗೆ ಹೋಗಿ ಲಂಗ್ಸ್ನಲ್ಲಿ ಪುನಃ ಅದು ನಾವು ಉಸಿರಾಡುವ ಗಾಳಿಯಿಂದ ಆಮ್ಲಜನಕವನ್ನು ಸೇರಿಸಿಕೊಂಡು ಒಂದು ನಿರಂತರವಾಗಿ ಹಾರ್ಟ್ ಕೆಲಸ ಮಾಡ್ತಾನೇ ಇರ್ತದೆ. ಹೃದಯದ ಕೆಲಸ ನಿರಂತರವಾಗಿ ನಡೀತಾನೇ ಇರಬೇಕು. ಹಾಗಾದರೆ ಮಾತ್ರ ನಮಗೆ ಜೀವಂತಿಕೆಯ ಲಕ್ಷಣ. ಅದು 3 ನಿಮಿಷಕ್ಕಿಂತ ಜಾಸ್ತಿ ನಿಂತು ಹೋಯಿತು ಅಂತೇಳಿ ಆದರೆ ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ, ಜೀವನೇ ಹೋಗ್ತದೆ. ಸೊ ಈ ನಿಟ್ಟಿನಲ್ಲಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಬಹಳ ಇಂಪಾರ್ಟೆಂಟು. ಜನರು ಅರ್ಥ ಮಾಡಿಕೊಳ್ಬೇಕು. ಕೇವಲ ಸ್ನಾಯುಗಳಿಂದ, ಮಸಲ್ಗಳಿಂದ, ಎಲುಬಿಲ್ಲದಂಥ ಈ ಹಾರ್ಟ್ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ವೈಟಲ್ ಆರ್ಗನ್ ನಮ್ಮ ದೇಹದ್ದು. ಹೃದಯದ ಒಳಗೆ ರಕ್ತ ಇದ್ದರೂ ಸಹ ಹೃದಯ ಅದರ ಒಳಗಿರುವ ರಕ್ತವನ್ನು ಯುಟಿಲೈಸ್ ಮಾಡಲ್ಲ. ಹೃದಯದ ಮಾಂಸಖಂಡಗಳ ಮೇಲೆ ಕೊರೊನರಿ ಆರ್ಟರಿ ಅಂತ ಇರ್ತದೆ, ರೈಟ್ ಲೆಫ್ಟ್ ಕೊರೊನರಿ ಆರ್ಟರಿ ಅಂತೇಳಿ, ಅದರ ಮುಖಾಂತರ ಹೃದಯಕ್ಕೂ ಸಹ ರಕ್ತದ ಸಪ್ಲೈ ಆಗುತ್ತೆ. ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ ಅಂದರೆ, ಈ ಕೊರೊನರಿ ಆರ್ಟರಿ ಬ್ಲಾಕ್ ಆದಾಗ, ಆರ್ಟ್ರಿಗಳು ಬ್ಲಾಕ್ ಆದಾಗ, ಅದರಲ್ಲಿ ರಕ್ತ ಪರಿಚಲನೆಗೆ ಅಡ್ಡಿ ಆದಾಗ, ಈ ರಕ್ತದ ಪೂರೈಕೆ ಸ್ಟಾಪ್ ಆದಾಗ ರಕ್ತ ಇದು ಹೃದಯ ಬಡಿತ, ಇದು ಹೃದಯದ ಸ್ನಾಯುಗಳು ಸಂಕುಚಿತವಾಗುವುದು ನಿಲ್ತು ಹೋಗ್ತದೆ. ಆಗ ಆ ಜಾಗದ ಹೃದಯದ ಮಸಲ್ಗಳು, ಸ್ನಾಯುಗಳು ಸತ್ತು, ಅಂಗಾಂಶಗಳು ಸತ್ತು ಹೋಗ್ತದೆ, ಇನ್ಫಾಕ್ಷನ್ ಅಂತ ಹೇಳ್ತೇವೆ. ಆವಾಗ ನಮಗೆ ಬೇರೆ ಬೇರೆ ರೀತಿಯ ತೊಂದರೆಗಳು ಉಂಟಾಗ್ತದೆ. ಇದೆಲ್ಲವನ್ನು ನಾವು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಪ್ಲಸ್ ನಮ್ಮ
ದೈನಂದಿನ ಜೀವನ ಪದ್ಧತಿಗಳನ್ನು ಬದಲು ಮಾಡಿ ತಡೆಗಟ್ಟಬಹುದು. ಹಾಗಿರುವಾಗ ಈ ದಿನದಂದು ನಾವು ನಮ್ಮ ವೀಕ್ಷಕರಿಗೆ ಹೇಳೋದಷ್ಟೇ, ನಿಮಗಿರುವುದೊಂದೇ ಹೃದಯವನ್ನು ಜೋಪಾನವಾಗಿ ಇಟ್ಕೊಳ್ಳಿ, 100 ಕಾಲ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬದುಕಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಹೃದಯದ ದಿನ, ಈ ದಿನಾಚರಣೆಯ ಮಹತ್ವ ಏನು? ನಮಗಿರುವುದೆಲ್ಲರಿಗೂ ಒಂದೇ ಹೃದಯ. ಈ ಹೃದಯ ನಿಂತು ಹೋದರೆ ಏನಾಗುತ್ತದೆ, ಯಾವ ರೀತಿ ಹೃದಯದ ಕಾರ್ಯಾಚರಣೆ ಇದೆ ಎನ್ನುವ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವು ಹೇಳಿದಿರಿ ಹೃದಯ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ, ನಿರಂತರವಾಗಿ ಇದು ಚಲನಶೀಲವಾದಂತಹದ್ದು, ಒಂದು ರೀತಿಯಲ್ಲಿ ಕೇಂದ್ರ ಸ್ಥಾನ, ಅದು ಪಂಪಿಂಗ್ ಸ್ಟೇಷನ್ ಇದ್ದ ಹಾಗೆ, ಒಂದು ಗಳಿಗೆ ಕೂಡ ಅದು ವಿರಮಿಸುವ ಹಾಗಿಲ್ಲ, ಅಷ್ಟು ಜಾಗ್ರತೆಯಿಂದ ಅದು ಅದರ ಕೆಲಸವನ್ನು ಮಾಡ್ತದೆ. ಈಗ ಅದು ಅದರ ಕೆಲಸವನ್ನು ಮಾಡಬೇಕಿದ್ರೆ ಯಾವುದರಿಂದ ಎಲ್ಲ ಇದಕ್ಕೆ ತೊಂದರೆಗಳು ಬರ್ತದೆ? ನೋಡಿ, ಹೃದಯ ಬಹಳ ಸೆನ್ಸಿಟಿವ್ ಆರ್ಗನ್. ಬೇರೆ ಬೇರೆ ರೀತಿಯಲ್ಲಿ ಹೃದಯಕ್ಕೆ ತೊಂದರೆಗಳಾಗುವಂಥದ್ದು. ನಮ್ಮ ಒಂದು ಸಿಂಪಲ್ ಎಕ್ಸಾಂಪಲ್, ಈಗ ನಾವು ದೈನಂದಿನ ಜೀವನಗಳಲ್ಲಿ ಹೆಚ್ಚಿನ ಜನರು ಸ್ಮೋಕಿಂಗ್ ಇರುವಂಥದ್ದು ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಸೇವಿಸುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಸೆಡೆಂಟರಿ ಲೈಫ್ ಸ್ಟೈಲ್, ಈ ರೀತಿ ಮಾಡೋದರಿಂದ ನಾನೀಗ ತಾನೇ ಹೇಳಿದೆ, ಹೃದಯದ ಒಳಗೆ 5 ಲೀಟರ್ ರಕ್ತ ಇದ್ದರೂ ಸಹ ಹೃದಯ ಅದನ್ನು ಬಳಕೆ ಮಾಡೋದಿಲ್ಲ. ಅದರಿಂದ ಪಂಪ್ ಆದಂಥ ರಕ್ತ ಕೊರೊನರಿ ಆರ್ಟ್ರಿ, ರೈಟ್ ಲೆಫ್ಟ್ ಕೊರೊನರಿ ಆರ್ಟ್ರಿಗೆ ಮುಖಾಂತರ ಅದರ ಸ್ನಾಯುಗಳಿಗೆ ರಕ್ತ ಸಪ್ಲೈ ಆಗುವಂಥದ್ದು. ನಮ್ಮ ಈ ಸ್ಮೋಕಿಂಗ್ ಮಾಡೋದರಿಂದ ಅಥವಾ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ಅದು ಈ ರಕ್ತನಾಳಗಳ ಒಳಗೆ ಶೇಖರಣೆ ಆಗ್ತದೆ. ಶೇಖರಣೆ ಆದಾಗ ಅದರಲ್ಲಿ ನಿರಂತರವಾಗಿ ರಕ್ತ ಹರಿಯುವಿಕೆಗೆ ತೊಂದರೆ ಆಗ್ತದೆ. ರಕ್ತ ಹರಿಯುವಿಕೆಗೆ ತೊಂದರೆ ಆದಾಗ ಈ ಹಾರ್ಟಿಗೆ ರಕ್ತದ ಪೂರೈಕೆ ಕಡಿಮೆ ಆದಾಗ ಅದು ಮಾಡುವಂತಹ ಕೆಲಸ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಆವಾಗ ತೊಂದರೆಗಳು ಉಂಟಾಗ್ತದೆ. ನಮಗೆ ಹೃದಯದ ತೊಂದರೆಗಳು ಆರಂಭ ಆದಾಗ ಎಕ್ಸರ್ಷನ್, ಸ್ಟ್ರೆಸ್ ಆನ್ ಎಕ್ಸರ್ಷನ್ ಅಂತ ಹೇಳ್ತೇವೆ. ನಾವು ಕೆಲಸ ಮಾಡುವಾಗ ನಮಗೆ ಉಸಿರು ಕಟ್ಟಿದಾಗ ಆಗೋದು, ಉಸಿರು ತೆಗೆದುಕೊಳ್ಳುವಾಗ ನಮಗೆ ನೋವಾಗುವಂಥದ್ದು, ಎಡಭಾಗದಲ್ಲಿ ನೋವಾಗುವಂಥದ್ದು, ಎದೆಯಲ್ಲಿ ನೋವು ಬರುವಂಥದ್ದು, ಮತ್ತು ಮೆಟ್ಟಿಲುಗಳು ಹತ್ತುವಾಗ ನಮಗೆ ನೋವು ಬರುವಂಥದ್ದು, ಎಕ್ಸರ್ಷನ್, ಉಸಿರು ದಮ್ಮು ಕಟ್ಟಿದಾಗ ಆಗುವಂಥದ್ದು, ಇದೆಲ್ಲ ಪ್ರಾರಂಭಿಕವಾಗಿ ನಮಗೆ ಈ ಹೃದಯ ರೋಗದ ಲಕ್ಷಣಗಳು. ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಈ ಕ್ಯಾನ್ಸರ್ ಮತ್ತು ಹಾರ್ಟ್ ಪ್ರಾಬ್ಲಮ್ಗಳು 70-80 ವರ್ಷಗಳ ನಂತರ ಬರುವಂಥ ರೋಗ ಆಗಿತ್ತು. ಆದರೆ ಈಗ ನಮ್ಮ ಬದಲಾಗುತ್ತಿರುವ ಜೀವನ ಶೈಲಿ, ಬದಲಾಗುತ್ತಿರುವ ಆಹಾರ ಪದ್ಧತಿ, ಬದಲಾಗುತ್ತಿರುವಂತಹ ನಮ್ಮ ಈ ವಾತಾವರಣ, ಇವೆಲ್ಲದರ ಕಾರಣದಿಂದಾಗಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಇವತ್ತು 30-40 ವಯಸ್ಸಿನಲ್ಲಿ ಕಂಡುಬರೋದು ಮತ್ತು ಕ್ಯಾನ್ಸರ್ ರೋಗ ಕಂಡುಬರೋದು ಬಹಳ ದೌರ್ಭಾಗ್ಯದ ವಿಚಾರ. ಮೊದಲೆಲ್ಲ ಹೇಳ್ತಿದ್ರು ಹೃದಯಾಘಾತ ಮತ್ತು ಕ್ಯಾನ್ಸರ್ ಕೆಲವು ಕಾಯಿಲೆಗಳು ಅದೆಲ್ಲ ಶ್ರೀಮಂತರ ಕಾಯಿಲೆಗಳು ಅಂತ ಇತ್ತು. ಈಗ ಶ್ರೀಮಂತರು ಬಿಟ್ಟು ಎಲ್ಲರಿಗೂ ಬರ್ತಾ ಇದೆ, ಇಳಿ ವಯಸ್ಸಿನವರಿಗೆ ಬರ್ತಾ ಇದೆ. ಶ್ರೀಮಂತರ ಜೊತೆಗೆ ಇಳಿ ವಯಸ್ಸಿನಲ್ಲಿ ಬರುವುದು ಬಹಳ ನೋವಿನ ವಿಚಾರ, ಬಹಳ ಆತಂಕದ ವಿಚಾರ. ಯಾಕೆಂತ ಹೇಳಿದರೆ, ಸಣ್ಣ ಪ್ರಾಯದಲ್ಲಿ ಈ ರೀತಿ ಸ್ಟ್ರೆಸ್ ವರ್ಕ್ ಲೋಡ್ ಅಂತ ಏನು ಹೇಳ್ತೇವೆ, ವರ್ಕಿಂಗ್ ಅಟ್ಮಾಸ್ಫಿಯರ್ನಲ್ಲಿ ನಮಗೆ ವಿಪರೀತವಾದಂಥ ಒತ್ತಡ ಇದ್ದರೆ ನಮ್ಮ ದೇಹದಲ್ಲಿ ರಸದೂತಗಳು, ಹಾರ್ಮೋನುಗಳ ಏರುಪೇರಾಗ್ತದೆ. ಹಾರ್ಮೋನುಗಳ ಏರುಪೇರಾದಾಗ ಬಹುಶಃ ಅದು ಸಹ ನಮ್ಮ ಹಾರ್ಟಿನ ಮೇಲೆ ವಿಶೇಷವಾದಂಥ ಅಡ್ರಿನಲಿನ್ ಇರ್ಬೋದು ಅಥವಾ ಬೇರೆ ಬೇರೆ ರಸದೂತಗಳು ಹಾರ್ಟಿನ ಸ್ನಾಯುಗಳ ಮೇಲೆ ವಿಪರೀತ ಒತ್ತಡವನ್ನು ಮಾಡಿ ಹಾರ್ಟ್ ಫೇಲ್ ಆಗಲಿಕ್ಕೆ ಇಂಡೈರೆಕ್ಟಾಗಿ ಕಾರಣ ಆಗ್ತದೆ. ಅದರ ಜೊತೆಗೆ ಧೂಮಪಾನ ಇರ್ಬೋದು ಅಥವಾ ನಮ್ಮ ಮದ್ಯಪಾನ ಇರ್ಬೋದು. ಧೂಮಪಾನ ಮಾಡಿದವರಿಗೆ ಈ ನಮ್ಮ ಟಾರ್ ಏನಿದೆ ಅಥವಾ ನಮ್ಮ ಈ ಅದರಲ್ಲಿರುವಂಥ ಎಲ್ಲ ಕೊಲೆಸ್ಟ್ರಾಲ್ಗಳು ಅಥವಾ ವಿಶೇಷ ಕೆಮಿಕಲ್ಸ್ಗಳೆಲ್ಲ ರಕ್ತನಾಳ ಬೆಡಸುಗೊಳ್ಳಲಿಕ್ಕೆ, ರಕ್ತನಾಳಗಳು ನ್ಯಾರೋ ಆಗಿ ನಿರಂತರವಾದ ರಕ್ತದ ಚಲನೆಗೆ ತೊಂದರೆ ಆಗ್ತದೆ. ಆವಾಗ ಸಹ ಹೃದಯಾಘಾತ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಡಯಾಬಿಟಿಸ್ ಇರುವವರಿಗೆ ಇದು ಏನಾಗ್ತದೆ, ಅಥೆರೋಸ್ಕ್ಲಿರೋಸಿಸ್ ಅಂತೇಳಿ ಅಥವಾ ರಕ್ತನಾಳಗಳು ಪೆಡಸಾಗುವಂಥದ್ದು, ನ್ಯಾರೋ ಆಗುವಂಥದ್ದು ಡಯಾಬಿಟಿಸ್ ಇರುವವರಲ್ಲಿ ಜಾಸ್ತಿ. ಸಾಮಾನ್ಯವಾಗಿ ಹೃದಯ ರೋಗ ಬರುವವರಿಗೆ ಡಯಾಬಿಟಿಸ್ ಇರ್ತದೆ, ಹೈಪರ್ ಟೆನ್ಷನ್ ಸಹ ಇರ್ತದೆ. ಇದು ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ತಂದೆ ತಾಯಂದಿರಿಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇದ್ದರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಮಕ್ಕಳಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ನಮ್ಮ ಜೀವನ ಶೈಲಿ ಅಂದರೆ ನಮಗೆ ವಿಪರೀತವಾದ ಸ್ಟ್ರೆಸ್, ಈಗ ತಾನು ಹೇಳಿದೆ. ಇನ್ನು ಸೆಡೆಂಟ್ರಿ ಲೈಫ್ ಸ್ಟೈಲ್, ನಾವು ದಿನದ 24 ಗಂಟೆಗಳ ಕಾಲ ನಾವು ಅದರಲ್ಲಿ 18-20 ಗಂಟೆಗಳ ಕಾಲ ಆಫೀಸ್ನಲ್ಲಿ ಕೂತ್ಕೊಂಡು, ಈಗ ತಾನು ಹೇಳಿದೆ ಕೂತುಣ್ಣವನಿಗೆ ಬರುವ ರೋಗ ಅಂತೇಳಿ, ಯಾವುದೇ ರೀತಿಯ ದೈಹಿಕ ಪರಿಶ್ರಮ ಇಲ್ಲ. ದೈಹಿಕ ಪರಿಶ್ರಮ ಇಲ್ಲದಿದ್ದಾಗ ಜೀವಕೋಶಗಳಿಗೆಲ್ಲ ಈ ರೀತಿ ಹಾರ್ಟಿನ ಮಸಲ್ಗಳಿಗೆಲ್ಲ ತೊಂದರೆ ಆಗ್ತದೆ. ಎಕ್ಸರ್ಷನ್ ಲೋಡ್ ಇಲ್ಲದಿದ್ದರೆ ಹಾರ್ಟ್ ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಇರುವುದಿಲ್ಲ. ಸೊ
ದಿನದಲ್ಲಿ ಕನಿಷ್ಠ 40 ನಿಮಿಷಗಳ ಬಿರುಸು ನಡಿಗೆ ಮಾಡೋದರಿಂದ 50% ಹೃದಯಾಘಾತವನ್ನು ತಡೆಗಟ್ಟಬಹುದು ಅಂತ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಪ್ರಿವೆಂಟಬಲ್ ಡಿಸೀಸ್, ತಡೆಗಟ್ಟಬಹುದಾದಂತಹ ರೋಗ. ಇಟ್ಸ್ ವೆರಿ ಸಿಂಪಲ್, ಯಾವುದೇ ರೀತಿಯ ಔಷಧಿ ಬೇಡ. ದಿನದ ಇಷ್ಟು 10 ಗಂಟೆ 12 ಗಂಟೆ ಕೆಲಸ ಮಾಡಿ, ಆದರೆ ಅರ್ಧ ಗಂಟೆ 40 ನಿಮಿಷ ನೀವು ಬಿರುಸು ನಡಿಗೆ ಮಾಡಿದರೆ ಬಹುಶಃ ನಿಮ್ಮ ಹಾರ್ಟ್ ಬಹಳಷ್ಟು ಶಕ್ತಿಶಾಲಿಯಾಗಿ ಆಗ್ಬೋದು. ಅದನ್ನು ನಾವು ಮಾಡಬೇಕು. ಇನ್ನು ನಮ್ಮ ಆಹಾರ ಪದ್ಧತಿ, ನಾವೆಲ್ಲ ತಿನ್ನುವಂಥದ್ದೆಲ್ಲ ಕರಿದ ತಿಂಡಿಗಳು, ಕೊಬ್ಬು ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥ ಸಿದ್ಧ ಆಹಾರಗಳು, ಸಿದ್ಧ ಪೇಯಗಳು, ಅದನ್ನೆಲ್ಲ ನಾವು ವರ್ಜಿಸಬೇಕು. ಹೆಚ್ಚು ಆರೋಗ್ಯಕರವಾಗಿರುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಸೊಪ್ಪು ತರಕಾರಿಗಳನ್ನು ಅಥವಾ ಜಾಸ್ತಿ ಕೊಬ್ಬು ಕಡಿಮೆ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ನಾವು ರೆಡಿಮೇಡ್ ಸಿದ್ಧ ಆಹಾರಗಳನ್ನು ತಿಂತೇವೆ, ಯಾವುದೇ ರೀತಿಯ ದೈಹಿಕ ಪರಿಶ್ರಮ ಇರಲ್ಲ, ಬೊಜ್ಜಿನ ಅಂಶ ಜಾಸ್ತಿ ಇರುತ್ತದೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಈ ರೀತಿ ಆದಾಗ ಹೃದಯದ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಒಂದು ಮಾತಿದೆ, ಬೊಜ್ಜು, ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಒಬೇಸಿಟಿ ಡಸ್ ನಾಟ್ ರನ್ ಇನ್ ದ ಫ್ಯಾಮಿಲಿ ಬಟ್ ನೋಬಡಿ ರನ್ಸ್ ಇನ್ ದ ಫ್ಯಾಮಿಲಿ ಅಂತ ಒಂದು ಮಾತು. ಅಂದರೆ ಬೊಜ್ಜು ಅನ್ನೋದು ಆನುವಂಶಿಕವಾಗಿ ಬರುವುದಿಲ್ಲ, ಆದರೆ ಯಾರೂ ಫ್ಯಾಮಿಲಿಯಲ್ಲಿ ಓಡಾಡೋದಿಲ್ಲ. ಅಂದರೆ ನಾವು ದೈಹಿಕ ಪರಿಶ್ರಮ ಮಾಡುವುದಿಲ್ಲ ಅಂತೇಳಿ. ನಿರಂತರವಾಗಿ ದೈಹಿಕ ಪರಿಶ್ರಮ ಮಾಡ್ತಾ ಇದ್ದರೆ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ನಿರಂತರವಾಗಿ ದಿನಕ್ಕೆ ಅರ್ಧ ಗಂಟೆಗಳ ಕಾಲ ದೈಹಿಕ ವ್ಯಾಯಾಮ ಮಾಡಿ, ಬಿರುಸು ನಡಿಗೆ ಮಾಡಿ, ಆವಾಗ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಿಗೆ, ಆರೋಗ್ಯವಂತ ಮನುಷ್ಯನಿಗೆ ದಿನಕ್ಕೆ ಬೇಕಾಗಿರೋದು 2500 ಕ್ಯಾಲರಿ. ನಾವು ಯಾವ ರೀತಿ ತಿಂತಾ ಇದ್ದೇವೆ ಅಂತೇಳಿದರೆ, ಜೀವಮಾನಕ್ಕಾಗುವಷ್ಟು 10 ದಿನಕ್ಕಾಗುವುದನ್ನು ಒಂದೇ ದಿವಸ ತಿಂತೇವೆ. ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ತಿನ್ನಿ. ಅದು ಬಿಟ್ಟು ನಾವು ಅಗತ್ಯಕ್ಕಿಂತ ಜಾಸ್ತಿ ತಿಂದಾಗ ಈ ಕೊಬ್ಬು, ಎಕ್ಸ್ಟ್ರಾ ಕ್ಯಾಲೋರೀಸು ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತದೆ ಕೊಬ್ಬಿನ ರೂಪದಲ್ಲಿ. ಸೆಂಟ್ರಲ್ ಒಬೆಸಿಟಿ ಅಂತ ನಾವು ಹೇಳ್ತೇವೆ. ಸೆಂಟ್ರಲ್ ಒಬೆಸಿಟಿ ಅಂದರೆ ದೇಹದಲ್ಲಿ ಅತಿಯಾಗಿ ಶೇಖರಣೆಯಾದಂಥ ಕ್ಯಾಲೋರಿ ಕೊಬ್ಬಿನ ರೂಪದಲ್ಲಿ ಹೊಟ್ಟೆಯ ಭಾಗದಲ್ಲಿ. ಹೊಟ್ಟೆ, ಕೆಲವರಿಗೆ ದೊಡ್ಡ ಹೊಟ್ಟೆ ಇರುವಂಥದ್ದು ನಾವು ನೋಡಿರ್ತೀರಿ, ಹೆಚ್ಚಿನವರಿಗೆ ಅದು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅದು ಯಾಕೆ ಅಂತ ಹೇಳಿದರೆ, ಹೆಚ್ಚಾದಂತಹ ಕೊಬ್ಬು ದೇಹದ ಮಧ್ಯಭಾಗದಲ್ಲಿ, ಸೆಂಟ್ರಲ್ ಪಾರ್ಟ್ನಲ್ಲಿ, ಹೊಟ್ಟೆಯ ಸುತ್ತ ಶೇಖರಣೆ ಆಗೋದು. ಇದು ಹೈ ರಿಸ್ಕ್. ಸೆಂಟ್ರಲ್ ಒಬೆಸಿಟಿ ಇರುವವರಿಗೆ 50% ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದೆಲ್ಲ ನಾವು ಜನರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಬೇಕು, ಆಹಾರ ಪದ್ಧತಿಯನ್ನು ಬದಲಿಸಿಕೊಳ್ಬೇಕು, ಬೊಜ್ಜು ಕಡಿಮೆ ಮಾಡಿಕೊಳ್ಬೇಕು. ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ತಿನ್ನಬೇಕು. ಈಗ ತಾನೇ ಹೇಳಿದ್ರಿ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಅತ್ಯಂತ ಮಾರಣಾಂತಿಕವಾದಂತಹ ರೋಗ, ಜಗತ್ತಿನಲ್ಲಿ ಅತಿ ಹೆಚ್ಚು ಮರಣಕ್ಕೆ ಕಾರಣವಾದಂತಹ ಹೃದಯಾಘಾತವನ್ನು ಅತಿ ಸಿಂಪಲ್ ಮೆಷರ್ಗಳಿಂದ ನಾವು ತಡೆಗಟ್ಬೋದು. ವೀಕ್ಷಕರು ಇದನ್ನು ಅರ್ಥ ಮಾಡಿಕೊಳ್ಳಿ. ಕೇವಲ 4 ಸಿಂಪಲ್ ಸ್ಟೆಪ್ಗಳಿಂದ ಹೃದಯಾಘಾತವನ್ನು ತಡೆಗಟ್ಬೋದು. ಇಷ್ಟು ಮಾಡಿದರೆ ಖಂಡಿತವಾಗಿಯೂ ಸಹ ನಾವು ಹೃದಯಾಘಾತವನ್ನು ಖಂಡಿತವಾಗಿ ತಡೆಗಟ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಹೃದಯದ ದಿನ, ಈ ದಿನದ ಆಚರಣೆ ಹೇಗೆ ಬಂತು, ಈ ಹೃದಯದ ದಿನ ಅಂದರೆ ಏನು, ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಮ್ಮನ್ನು ಹೇಗೆ ನಾವು ಜಾಗೃತರಾಗಿ ತಡೆಗಟ್ಟಿಕೊಳ್ಬಹುದು ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವು ಹೇಳಿದ್ರಿ ಹೃದಯ ಸಂಬಂಧಿ ಕಾಯಿಲೆಗಳು ಯಾಕೆ ಜೀವನ ಶೈಲಿಯಿಂದ ಬರ್ತದೆ, ಹೇಗೆಲ್ಲ ಬರ್ತದೆ ಎನ್ನುವ ಬಗ್ಗೆ ಎಲ್ಲ ಹೇಳಿದ್ರಿ. ಇದರ ಪ್ರಾಥಮಿಕ ಲಕ್ಷಣಗಳನ್ನು ಹೇಗೆ ನಮಗೆ ಕಾಣಿಸಿಕೊಳ್ತವೆ, ಮತ್ತು ಇದಕ್ಕೆ ಏನಾದರೂ ಚಿಕಿತ್ಸೆ ಅಥವಾ ಮದ್ದು ಅಂತ ಏನಾದರೂ ಇದೆಯಾ? ನೋಡಿ, ಹೃದಯ ಸಂಬಂಧಿ ರೋಗಗಳು ಪ್ರಿವೆಂಟಬಲ್ ಡಿಸೀಸ್ ಅಂತ ನಾನು ಹೇಳಿದೆ. ಆರಂಭಿಕ ಹಂತದಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಸೆಂಟ್ರಲ್ ಒಬೆಸಿಟಿ ಇದ್ದರೆ, ನಾವು ರೋಗಿಯ ಪ್ರಾಥಮಿಕ ಚಿಕಿತ್ಸೆಗಳನ್ನು ಹೃದಯದ ತಜ್ಞರ ಬಳಿ ಹೋದಾಗ ಅವರು ಅದನ್ನು ಚೆಕ್ ಮಾಡ್ತಾರೆ. ECG ಅಂಥೇಳಿ ಪ್ರಾಥಮಿಕವಾದ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅವರಿಗೆ ಗೊತ್ತಾಗ್ತದೆ ನೋಡಿದ ಕೂಡಲೇ. ಅದರ ಜೊತೆಗೆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ವೆದರ್ ದಿಸ್ ಪರ್ಸನ್ ಈಸ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ನಮಗೆ ರೋಗಿಗಳಿಂದ ನೋಡಿದಾಗ ಗೊತ್ತಾಗ್ತದೆ. ಒಬ್ಬ ಲೀನ್ ಆಗಿರುವಂಥ ಮನುಷ್ಯ, ಕೊಬ್ಬು ಇಲ್ಲದಂಥ, ಅವನ ನೋ ಸ್ಮೋಕಿಂಗ್, ನಾನ್ ಆಲ್ಕೋಹಾಲಿಕ್ ಪರ್ಸನ್ ಆದರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಬಹಳಷ್ಟು ಕಡಿಮೆ. ಆದರೆ ಒಬ್ಬ ವ್ಯಕ್ತಿ ತುಂಬ ದೇಹದ ತೂಕ ಜಾಸ್ತಿ ಇದೆ, ಅವನ ಹೈಟಿಗೆ ತೂಕ ಜಾಸ್ತಿ ಇದೆ, ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಇದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ತಂದೆ ತಾಯಂದ್ರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ತಾಯಂದ್ರಿಗೆ ತಂದೆಗೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಖಂಡಿತವಾಗಿ ಈ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ವೈದ್ಯರು ಒಂದು ನಿರ್ಣಯಕ್ಕೆ ಬರ್ತಾರೆ. ಅವರಿಗೆ ಬೇಸಿಕ್ ಆದಂಥ ಪರೀಕ್ಷೆಗಳನ್ನು ಮಾಡ್ತಾರೆ. ಇಕೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತಾರೆ, ECG ಅಂತ ಹೇಳ್ತಾರೆ. ಅದರ ಜೊತೆಗೆ ಸ್ಟ್ರೆಸ್ ಟೆಸ್ಟ್ ಅಂತ ಇದೆ. ಅಂದರೆ ಸ್ಟ್ರೆಸ್ ಟೆಸ್ಟ್ ಅಂದರೆ ಒಂದು ಮೆಷಿನ್ ಮೇಲೆ ಓಡಲಿಕ್ಕೆ ಮಾಡ್ತಾರೆ. ಹಾರ್ಟ್ ಫಂಕ್ಷನ್ ಆಗುವಾಗ ಯಾವ ರೀತಿ ಹಾರ್ಟಿನ
ಕೆಲಸ ನಡೀತದೆ ಅಂತೇಳಿ ECG ರೆಕಾರ್ಡ್ ಮಾಡಿ ಅದನ್ನು ಮಾಡ್ತಾರೆ. ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸಬೇಕು. ಈ ರೀತಿಯ ಜೀವನ ಶೈಲಿ ಇರುವವರು ಪ್ರತಿ 6 ತಿಂಗಳಿಗೊಮ್ಮೆ ಕುಟುಂಬ ವೈದ್ಯರ ಬಳಿ ಹೋಗಬೇಕು. ಅವರು ಅಗತ್ಯ ಇದ್ದರೆ ಕಾರ್ಡಿಯಾಲಜಿಸ್ಟ್ ಅಂತ ಏನು ಹೃದಯ ತಜ್ಞರ ಬಳಿ ಕಳಿಸ್ತಾರೆ. ಪ್ಲಸ್ ರಕ್ತದ ಪರೀಕ್ಷೆ ಮಾಡ್ತಾರೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ದರೆ, ಈಗಿನ ಜೀವನ ಶೈಲಿಯಿಂದಾಗಿ ನಾವು ತಿನ್ನುವ ಆಹಾರದಿಂದಾಗಿ ಹೆಚ್ಚಿನವರಿಗೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತದೆ. ಸೊ ಇಂತಹ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುವವರಿಗೆ ಇವರ ವೈದ್ಯರು ಪರಿಪೂರ್ಣವಾಗಿ ಕೂಲಂಕುಷವಾಗಿ ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಅವರ ಬ್ಲಡ್ ಇನ್ವೆಸ್ಟಿಗೇಷನ್, ಅವರ ಟೆಸ್ಟ್ಗಳನ್ನು ನೋಡಿ ಮತ್ತು ಅವರ ಸಿಂಪ್ಟಮ್ಸ್ಗಳನ್ನು, ಈಗ ಸ್ಟೆಪ್ಸ್, ಸಿಂಪಲ್ ಎಕ್ಸಾಂಪಲ್, ಅವರು ಸಾಮಾನ್ಯವಾಗಿ ಸ್ಟೆಪ್ಸ್ ಹತ್ತಿ 4 ಹೆಜ್ಜೆ ಹೋದಾಗ ಅವರಿಗೆ ಎಕ್ಸರ್ಷನ್, ನೋವಾಗುವಂಥದ್ದು, ಉಸಿರು ಕಟ್ಟುವಂಥದ್ದು, ಈ ರೀತಿ ತೊಂದರೆಗಳು ಬಂದಾಗ, ಮತ್ತು ಜನರಿಗೊಂದು ಇದೆ, ನನಗೇನು ಎಂಕದಾಲ ಬರಂದ ಎಂಕದಾಲ ಆಪುಜಿ ನನ್ನ ಹಾರ್ಟ್ ಗಟ್ಟಿ ಉಂಡು ಅಂತೇಳಿ, ಕೆಲವೊಮ್ಮೆ ಎಡಭಾಗದ ಕೈನಲ್ಲಿ ನೋವು ಬರುವಂಥದ್ದು, ಇಂಥದ್ದನ್ನೆಲ್ಲ ಜನರು ನಿರ್ಲಕ್ಷ್ಯ ಮಾಡಬಾರ್ದು. ತಕ್ಷಣವೇ ಅಂಥದ್ದೇನಾದ್ರು ತೊಂದರೆ ಇದ್ದರೆ, ಎಡಭಾಗದಲ್ಲಿ ನೋವು ಬರುವಂಥದ್ದು ಅಥವಾ ಎಡ ಕೈಯಲ್ಲಿ ನೋವು ಬರುವಂಥದ್ದು, ಇದು ಏನಾಗ್ತದೆ ಅಂತ ಹೇಳಿದರೆ ರೇಡಿಯೇಟಿಂಗ್ ಪೇಯ್ನ್ ಅಂತ ಇರ್ತದೆ. ಎಡ ದವಡೆಯಲ್ಲಿ ಸಹ ನೋವು ಕೆಳಗಿನ ದವಡೆಯಲ್ಲಿ ನೋವು ಬರುವಂಥದ್ದು, ಇಂತಹ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣವೇ ವೈದ್ಯರ ಬಳಿ ಹೋಗಬೇಕು. ನಾವು ಆಯುರ್ವೇದಿಕ್ ಅಲ್ಲ, ಬೇರೆ ಏನಾದರೂ ಫಿಸಿಯೋಥೆರಪಿ ಮಾಡೋದು ಅಥವಾ ಇನ್ಯಾವುದೇ ಚಿಕಿತ್ಸೆ ಮಾಡಿ ಮನೆ ಮದ್ದು ಮಾಡುವಂಥದ್ದು, ಆಯಿಲ್ ಹಾಕಿ ಮಸಾಜ್ ಮಾಡುವಂಥದ್ದು, ಈ ರೀತಿ ಮಾಡುವುದೊಂದು ಒಳ್ಳೆಯದಲ್ಲ. ಯಾಕೆಂದರೆ ನಿಮ್ಮ ದೇಹದ ಪ್ರಕೃತಿ ಇದಕ್ಕೆ ಪೂರಕವಾಗಿದ್ದರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ರೋಗಿಗಳಿಗೆ ನಾನು ಇರೋ ವಿಷಯನ ಹೇಳುವಂಥದ್ದು, ಅವ್ರನ್ನ ಹೆದರಿಸುವುದಲ್ಲ. ನಿಮ್ಮ ಈ ರೀತಿಯ ಕಂಡೀಷನ್ಗಳಿದ್ದರೆ ವೈದ್ಯರ ಬಳಿ ಹೋದರೆ ಅವರು ನಿಮಗೆ ಸೂಕ್ತವಾಗಿ ಮಾರ್ಗದರ್ಶನ ನೀಡ್ತಾರೆ. ನಿಮ್ಮ ದೇಹದ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಿಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ, ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ, ಅಥವಾ BP ಅಥವಾ ಡಯಾಬಿಟಿಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಔಷಧಿ ಕೊಡ್ತಾರೆ. ಆ ರೀತಿ ಮಾಡಿದರೆ ಹೃದಯಾಘಾತ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಲಿಕ್ಕಾಗ್ತದೆ. ಮತ್ತು ನಿಮ್ಮ ಜೀವನ ಶೈಲಿ ಏನೇ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ವೆಯ್ಟ್ ಲಾಸ್ ಇರುವಂಥದ್ದು, ಅದನ್ನೆಲ್ಲ ನಿಮ್ಮ ಡಯಟ್ ಚಾರ್ಟನ್ನು ಅವರು ಕೊಡ್ತಾರೆ. ಈ ರೀತಿ ಮಾಡಿ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಯಾವುದೇ ರೀತಿಯ ಉಸಿರಾಟದ ತೊಂದರೆ, ಹೆಚ್ಚು ಕೆಲಸ ಮಾಡಿದಾಗ ಎದೆ ನೋವು ಬರುವಂಥದ್ದು, ಲೆಫ್ಟ್ ಹ್ಯಾಂಡಲ್ಲಿ ನೋವು ಬರುವಂಥದ್ದು, ಕೆಳಗಿನ ದವಡೆಯಲ್ಲಿ ನೋವು ಬರುವಂಥದ್ದು, ಇಂತಹ ಲಕ್ಷಣಗಳು ಬಂದರೆ ತಕ್ಷಣವೇ ವೈದ್ಯರ ಬಳಿ ಹೋಗಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿರಂತರವಾಗಿ ನಮಗೆ ಯಾವುದಾದ್ರೂ ಒಂದು ಅಂಗಗಳಲ್ಲಿ ತೊಂದರೆ ಕಾಣಿಸ್ತಾ ಇದ್ದರೆ ಅದು ಮುಂದೊಂದು ದಿನ ನಮಗೆ ಮಾರಕವಾಗಿ ಪರಿಣಮಿಸಬಹುದು ಅನ್ನುವುದನ್ನು ಈ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ನಾವು ನೋಡಬಹುದು. ಹೌದೌದು, ನೇರವಾಗಿ ಹೃದಯ ತಜ್ಞರ ಬಳಿ ಹೋಗಬೇಕು ಅಂತ ನಾನು ಹೇಳುವುದಿಲ್ಲ. ನಿಮ್ಮ ಕುಟುಂಬ ವೈದ್ಯರು ಇದ್ದಾರೆ. ವೈದ್ಯರು ಸಾಮಾನ್ಯವಾಗಿ ಪ್ರಾಥಮಿಕ ಲಕ್ಷಣಗಳನ್ನು ನೋಡಿ ಅವರು ಎಲ್ಲಿಂದ ನೋವು ಬರ್ತದೆ, ಕೆಲವೊಮ್ಮೆ ಹಾರ್ಟ್ ಬರ್ನ್, ಎದೆ ಉರಿ ಅಂತ ಹೇಳ್ತಾರೆ. ಸರಿಯಾಗಿ ಆಹಾರ ತಗೊಳ್ಳಿಲ್ಲ ಅಂದರೆ, ಕಾಲಕ್ಕೆ ತಗೊಳ್ಳಿಲ್ಲ ಅಂದರೆ ಹಾರ್ಟ್ ಬರ್ನ್, ಎದೆ ಉರಿಯನ್ನು ಸಹ ಕೆಲವೊಮ್ಮೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಜನರು ತಪ್ಪು ತಿಳ್ಕೊತಾರೆ. ಸಿಂಪಲ್ ಗ್ಯಾಸ್ಟ್ರೈಟಿಸನ್ನು ಸಹ ಜನ ಏನಂದ್ಕೋತಾರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ. ಇದನ್ನು ಕುಟುಂಬ ವೈದ್ಯರ ಬಳಿ ಹೋದರೆ ನಿಮ್ಮ ದೇಹವನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ, ನಿಮಗೆ ಯಾವ ರೀತಿ ನಿಮ್ಮ ಆಹಾರ ಪದ್ಧತಿಯನ್ನು ನೋಡಿ ನಿಮಗೆ ಏನು ತೊಂದರೆ ಅಂತ ಹೇಳಿ ಅವರು ನೋಡಿ ಅದಕ್ಕೆ ಬೇಕಾದಂಥ ನಿರ್ಣಯವನ್ನು, ನಿಮಗೆ ಕಾರ್ಡಿಯಾಲಜಿಸ್ಟಿನ ಸೇವೆ ಅಗತ್ಯ ಇದೆ ಅಂದರೆ ಅವರು ನಿಮ್ಮನ್ನು ಅಲ್ಲಿಗೆ ಕಳಿಸ್ತಾರೆ. ಆ ರೀತಿ ಮಾಡಿದರೆ ಬಹುಶಃ ಎಲ್ಲ ರೋಗಗಳನ್ನು, ಈ ಹೃದಯ ಸಂಬಂಧಿ ರೋಗಗಳನ್ನು ತಡೆಗಟ್ಬೋದು. ಇನ್ನು ಔಷಧಿ ಬಗ್ಗೆ ತಾವು ಕೇಳಿದ್ರಿ. ಔಷಧಿ, ಅದರ ಬಗ್ಗೆ ಕೆಲವೊಂದು ಕಾಂಟ್ರವರ್ಸಿಗಳು ಸಹ ಇದೆ. ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸ್ಟ್ಯಾಟಿನ್ಗಳಂತೇಳಿ ಹಲವಾರು ಮಾತ್ರೆಗಳು, ಕಂಪೆನಿಗಳು, ಕೆಲವು ವೈದ್ಯರು ಹೇಳ್ತಾರೆ ಅದನ್ನು ತಗೊಳ್ಬೇಡಿ, ಕೆಲವು ವೈದ್ಯರು ಅದನ್ನು ತಗೊಳ್ಬೇಕು ಅಂತೇಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕಾರ್ಡಿಯಾಲಜಿಸ್ಟ್ಗಳೇ ಹೇಳಬೇಕು. ಆದರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ದೇಹದ ಕೊಬ್ಬನ್ನು ನಾವು ನಮ್ಮ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿ ಕಡಿಮೆ ಮಾಡಿದರೆ ಅದರಷ್ಟು ಸೂಕ್ತವಾದಂಥ ಔಷಧಿ ಬೇರೆ ಯಾವುದೂ ಇಲ್ಲ. ದೇಹದಲ್ಲಿ ಆಹಾರ ಪದ್ಧತಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುವುದನ್ನು ಕಡಿಮೆ ಮಾಡ್ಬೋದು. ಅತಿಯಾದ ಕೊಬ್ಬು ಶೇಖರಣೆ ಆಗುವಂಥ ಆಹಾರ, ಕರಿದ ತಿಂಡಿಗಳು, ಸಿದ್ಧ ಆಹಾರಗಳನ್ನು ಬಿಟ್ಟರೆ ಕೊಬ್ಬು ಶೇಖರಣೆ ಆಗೋದೇ ಇಲ್ಲ. ಕೊಲೆಸ್ಟ್ರಾಲ್ ಲೆವೆಲ್ ನ್ಯಾಚುರಲ್ ಆಗಿ ಕಡಿಮೆ ಆಗ್ತದೆ. ನೀವು ನೈಸರ್ಗಿಕವಾಗಿ ನಿಮ್ಮ ದೇಹದ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗೋದಿದ್ದರೆ, ಕೊಬ್ಬು ಕರಗಿಸುವುದಿದ್ದರೆ ಔಷಧಿಗಳ ಅಗತ್ಯ ಬೇಡ. ಅದರಲ್ಲೂ ಕಡಿಮೆ ಆಗಲಿಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತೇಳಿ, ಆದರೆ ಅದಕ್ಕೆ ವೈದ್ಯರ ಕಾರ್ಡಿಯಾಲಜಿಸ್ಟ್ ಬಳಿ ಹೋದರೆ ಅವರು ಔಷಧಿ ಕೊಡ್ತಾರೆ. ಈ ಔಷಧಿಗಳ ಮುಖಾಂತರ ಕೊಲೆಸ್ಟ್ರಾಲ್ಗಳ ಮಟ್ಟವನ್ನು ತಗ್ಗಿಸ್ಬೋದು. ಕೊಲೆಸ್ಟ್ರಾಲ್ ಏನಾಗ್ತದೆ ಅಂದರೆ ಲೆಕ್ಕಕ್ಕಿಂತ ಜಾಸ್ತಿ ನಮ್ಮ ರಕ್ತನಾಳಗಳಲ್ಲಿ ಸೇರಿಕೊಂಡ್ರೆ ಅದರ ಒಳಭಾಗದಲ್ಲಿ ಶೇಖರಣೆಗೊಂಡು ರಕ್ತ ಸರಾಗವಾಗಿ ಚಲಿಸಲಿಕ್ಕೆ ತೊಂದರೆಯಾಗಿ ರಕ್ತನಾಳಗಳು ಪೆಡಸಾಗಿ ರಕ್ತನಾಳಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಹೋಗೋ ಸಂಭಾವನೆ ಜಾಸ್ತಿ ಇರ್ತದೆ ಅಂತ ಹೇಳುವ ಒಂದು ಭಾವನೆ. ಅದನ್ನು ವೈದ್ಯರು ನೋಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಇನ್ನು ವಿದೇಶಗಳಲ್ಲಿ ಬೇಬಿ ಆಸ್ಪಿರಿನ್ ಅಂತ ಹೇಳ್ತಾರೆ, ಒಂದು ಆಸ್ಪಿರಿನ್ ಅಂತ ಹೇಳುವ ಔಷಧ, ಇಕೋಸ್ಫೋರಿನ್ ಅಂತೇಳಿ ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಆದವರ ರೋಗಿಗಳಿಗೆ ಕೊಡ್ತಾರೆ.
ಅದರ ಜೊತೆಗೆ ವಿದೇಶಗಳಲ್ಲಿ 40 ವರ್ಷ ದಾಟಿದ ವ್ಯಕ್ತಿಗಳಿಗೆ ಈ ಎಕೋಸ್ಪೊರಿನ್ ಅಂತ ಹೇಳ್ತೇವೆ, ಬೇಬಿ ಆಸ್ಪಿರಿನ್ ಅಂತ ಹೇಳುವ ಮಾತ್ರೆ ಏನು ಮಾಡ್ತದೆ ಅಂದರೆ ರಕ್ತವನ್ನು ಡೈಲ್ಯೂಟ್ ಮಾಡ್ತದೆ. ರಕ್ತನಾಳದ ಒಳಗೆ ನಿರಂತರವಾಗಿ ಚಲನೆ, ವಿಸ್ಕಾಸಿಟಿ ಕಡಿಮೆ ಮಾಡಿ ನಿರಂತರವಾಗಿ ಚಲನೆಯಲ್ಲಿ ಇರುವ ರೀತಿಯಲ್ಲಿ ನೋಡಿಕೊಳ್ತದೆ. ಸೊ ಇದು ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತ ಉದ್ದೇಶದಿಂದ ಕೊಡುವಂಥದ್ದು. ಇದನ್ನು ಸಹ ನಿಮ್ಮ ದೇಹದ ಪ್ರಕೃತಿ, ನಿಮ್ಮ ಜೀವನ ಶೈಲಿಯನ್ನು ನೋಡಿ ವೈದ್ಯರು ನಿರ್ಧರಿಸ್ತಾರೆ. ನೀವೇ ಸ್ವಯಂ ಔಷಧಿಕಾರಿಕೆ ಮಾಡಬೇಡಿ. ವೈದ್ಯರ ಬಳಿ ಹೋದರೆ ಸಂಪೂರ್ಣವಾದ ಪರೀಕ್ಷೆಗಳನ್ನು ಮಾಡಿ ವೈದ್ಯರು ಏನು ನಿಮಗೆ ಔಷಧಿ ನೀಡ್ತಾರೆ ಅದನ್ನು ತಗೊಳ್ಳಿ. ಖಂಡಿತವಾಗಿ ಸಹ ಈ ಹಾರ್ಟ್ ಅಟ್ಯಾಕ್ ಅನ್ನುವುದನ್ನು ಖಂಡಿತವಾಗಿ ಸಹ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊನೆಯದಾಗಿ ವಿಶ್ವ ಹೃದಯದ ದಿನ ಇವತ್ತು ಆಚರಣೆ ಆಗುತ್ತಾ ಇದೆ. ನಮ್ಮ ವೀಕ್ಷಕರಿಗೆ ಏನು ಸಂದೇಶ? ನೋಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಮರಣಕ್ಕೆ ಕಾರಣವಾಗುವಂತಹ ರೋಗ ಅಂದರೆ ಹೃದಯ ಸಂಬಂಧಿ ರೋಗ. ಆದರೆ ಒಂದು ಸಂತಸ ವಿಚಾರ ಅಂದರೆ ಈ ರೋಗವನ್ನು ಖಂಡಿತವಾಗಿ ಸಹ ತಡೆಗಟ್ಟಬಹುದು. ಬಹಳ ಸಿಂಪಲ್ ಮೆಜರ್, ಯಾವುದೇ ಔಷಧಿ ಅಗತ್ಯ ಇಲ್ಲ. ಹೃದಯಾಘಾತ ಆಗಬಾರ್ದು ಅಂತೇಳಿ ಆದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳಿ, ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ, ದೈಹಿಕ ವ್ಯಾಯಾಮ ಉಳ್ಳಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ನಿರಂತರವಾಗಿ ನಿಮ್ಮ ಕುಟುಂಬ ವೈದ್ಯರ ಬಳಿ ಹೋಗಿ ರಕ್ತ ಪರೀಕ್ಷೆ, ಟೆಸ್ಟ್ಗಳನ್ನು ಮಾಡಿಸ್ತಾ ಇರಿ. ಆವಾಗ ನಿಮ್ಮ ವೈದ್ಯರು ನಿಮಗೇನಾದರೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದರೆ ಖಂಡಿತವಾಗಿ ನಿಮಗೆ ಐಡೆಂಟಿಫೈ ಮಾಡ್ತಾರೆ, ನಿಮ್ಮನ್ನು ಸೂಕ್ತ ಸಮಯದಲ್ಲಿ ಎಚ್ಚರಿಕೆ ನೀಡ್ತಾರೆ, ರೋಗವನ್ನು ತಡೆಗಟ್ಟಿಕೊಳ್ಳೋದು. ಇದರ ಜೊತೆಗೆ ನಿಮಗೇನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಎದೆ ಉರಿ ಬರುವಂಥದ್ದು, ಓಡಾಡುವಾಗ ಏನಾದರೂ ಇದು ಎದೆ ಭಾಗದಲ್ಲಿ ನೋವು ಬರುವಂಥದ್ದು, ಎಡಕೈನಲ್ಲಿ ದವಡೆಯಲ್ಲಿ ನೋವು ಬರುವಂಥದ್ದು, ಇಂತಹ ನಿಮಗೆ ತೊಂದರೆಗಳು ಕಂಡು ಬಂದಲ್ಲಿ ಯಾವುದೇ ಕಾರಣಕ್ಕೂ ನಿಗ್ಲೆಕ್ಟ್ ಮಾಡಬೇಡಿ. ಯಾಕೆಂತ ಹೇಳಿದರೆ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಅನ್ನೋದು ಸಬ್ ಕ್ಲಿನಿಕಲ್ ಆಗಿರ್ತದೆ. ಮೈಲ್ಡ್ ಅಟ್ಯಾಕ್ ಆದಾಗ ರೋಗಿಗಳಿಗೆ ಗೊತ್ತಾಗೋದಿಲ್ಲ. ಅದನ್ನು ECG ಮಾಡಬೇಕು, ಅಥವಾ ಈಕೋ ಅಂತ ಹೇಳುವ ಒಂದು ಈಕೋ ಕಾರ್ಡಿಯೋಗ್ರಾಮ್ ಅಂತಿದೆ, ಅಥವಾ ಸ್ಟ್ರೆಸ್ ಟೆಸ್ಟ್ ಅಂತಿದೆ, ಅದು ಮಾಡಿದರೆ ವೈದ್ಯರಿಗೆ ಗೊತ್ತಾಗ್ತದೆ. ಸೊ ನಿಮಗೆ ಯಾವುದೇ ರೀತಿಯ ಸಂಶಯ ಇದೆ ಅಂತ ಹೇಳಿದರೆ ನಿಮ್ಮ ಕಾರ್ಡಿಯಾಲಜಿಸ್ಟ್, ನಿಮ್ಮ ಕುಟುಂಬ ವೈದ್ಯರು ಹೇಳಿದಂತಹ ಕಾರ್ಡಿಯಾಲಜಿಸ್ಟ್ ಬಳಿ ಹೋಗಿ ರಕ್ತ ಪರೀಕ್ಷೆ ಮತ್ತು ಈ ಎಲ್ಲ ಪರೀಕ್ಷೆಗಳನ್ನು, ಬೇಸಿಕ್ ಪರೀಕ್ಷೆಗಳನ್ನು ಮಾಡಿಸಿಕೊಂಡ್ರೆ ನಿಮ್ಮ ಹೃದಯದ ಕಾರ್ಯಕ್ಷಮತೆಯನ್ನು ಅವರು ಕಂಡುಹಿಡಿಯಲಿಕ್ಕಾಗ್ತದೆ. ಅದು ಮಾಡಿ ಸೂಕ್ತವಾದಂತಹ ನೀವು ಔಷಧಿಗಳನ್ನು, ಸೂಕ್ತವಾದಂತಹ ಆಹಾರ ಮಾರ್ಪಾಡುಗಳನ್ನು, ಜೀವನ ಶೈಲಿ ಮಾರ್ಪಾಡು ಮಾಡಿದರೆ ಖಂಡಿತವಾಗಿಯೂ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ತಡೆಗಟ್ಟಬಹುದು. ನಿಮಗೆ ಇರುವುದೊಂದೇ ಹೃದಯ, ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ದಿನದ 24 ಗಂಟೆ, ವರ್ಷದ 35 ದಿನ, ಹುಟ್ಟಿನಿಂದ ಸಾಯುವ ತನಕ ಕೆಲಸ ಮಾಡುವಂಥ ಹೃದಯ ನಮ್ಮ ಜೀವಕ್ಕೆ ಅತ್ಯಂತ ಅಮೂಲ್ಯವಾದಂತಹ ಒಂದು ಅಂಗ. ಅದನ್ನು ಕಾಪಾಡಿಕೊಳ್ಳಿ. ಇವತ್ತು ವಿಶ್ವ ಹೃದಯದ ದಿನ. ನಾವೆಲ್ಲ ಒಂದು ಶಪಥ ಮಾಡೋಣ, ನಮ್ಮ ಹೃದಯಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವಂತಹ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಮೇಳೈಸಿಕೊಂಡು ಒಂದು ಸುಂದರವಾದ ಸುದೃಢವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಾವೆಲ್ಲರೂ ಸಾಮಾನ್ಯ ಮಾತಿನಲ್ಲಿ ಹೇಳುವಾಗ ಕೆಲವರು ಹೇಳ್ತಾರೆ ಅವರಿಗೆ ಹೃದಯ ಇಲ್ಲ, ಹೃದಯ ವಿಹೀನರು, ಹೃದಯ ಇಲ್ಲದ ಹಾಗೆ ಮಾತಾಡ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತೇವೆ. ನಾವೆಲ್ಲರೂ ಹೃದಯವಂತರಾಗೋಣ, ಹೃದಯ ಶ್ರೀಮಂತಿಕೆ ಉಳ್ಳವರಾಗೋಣ. ಈ ಹೃದಯ ನಮ್ಮ ದೇಹದೊಳಗೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿರಂತರವಾಗಿ ಕಾರ್ಯಾಚರಿಸ್ತಾ ಇರ್ತದೆ. ಅದರ ಕಾರ್ಯಾಚರಣೆಯಿಂದಾಗಿಯೇ ನಾವು ಉಸಿರಾಡ್ತಾ ಇದ್ದೇವೆ. ನಮ್ಮ ಬದುಕು ಚಲನಶೀಲವಾಗಿರುತ್ತದೆ ಎನ್ನುವಂತಹ ಆ ಜಾಗ್ರತೆ ಯಾವತ್ತೂ ನಮ್ಮ ಮನಸ್ಸಿನೊಳಗಿರಲಿ. ಈ ಜಾಗೃತಿಯನ್ನು ನಮಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ನಮ್ಮ ಹೃದಯವನ್ನು ಯಾವುದೇ ಔಷಧಿಗಳಿಲ್ಲದೆಯೂ ಕೂಡ ನಾವು ಕಾಪಾಡಿಕೊಳ್ಳಬಹುದು. ನಮ್ಮ ಬದುಕಿನ ಶೈಲಿಯಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಬೇಕು ಎನ್ನುವಂತಹ ಆ ಒಂದು ಮುಂಜಾಗ್ರತೆಯನ್ನು ನಮಗೆ ತಿಳಿ ಹೇಳಿದ್ದಾರೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಹೃದಯವಂತರಾಗೋಣ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು.